ಮುದೂರು ಭಾಗದಲ್ಲಿ ಡೆಂಗಿ ಜ್ವರದ ವಿರುದ್ಧ ಆರೋಗ್ಯ ಇಲಾಖೆಯ ಜೊತೆಗೆ ಅಲ್ಲಿನ ಸ್ಥಳೀಯಾಡಳಿತದ ಜನಪ್ರತಿನಿಧಿಗಳು ಬಿಜೆಪಿ ಕಾರ್ಯಕರ್ತರು ತಿಂಗಳುಗಳಿಂದ ಅವಿರತವಾಗಿ ಶ್ರಮಿಸುತ್ತಿದ್ದಾರೆ. ಜಿಲ್ಲಾಧಿಕಾರಿ, ಜಿಲ್ಲಾ ಆರೋಗ್ಯಾಧಿಕಾರಿ, ಸಚಿವರೊಂದಿಗೆ ಈ ಬಗ್ಗೆ ನಿರಂತರ ಸಂಪರ್ಕದಲ್ಲಿ ಇದ್ದೇನೆ. ವ್ಯಾಪಕವಾಗಿ ಹರಡುತ್ತಿರುವ ಈ ಜ್ವರವನ್ನು ತಡೆಗಟ್ಟಲು ನಾನಾ ಪ್ರಯತ್ನಗಳನ್ನು ನಡೆಸುತ್ತಿದ್ದೇನೆ. ಟೀಕೆ ಮಾಡುವವರು ಒಂದೆರಡು ದಿನಗಳ ಹಿಂದಷ್ಟೇ ಒಂದು ಶೋ ಕೊಟ್ಟು ಹೋಗಿದ್ದಾರೆ. ನಾನು ಈಗಲೂ ಗುದ್ದಲಿ ಪೂಜೆ ಮುಗಿಸಿ ಬಂದಿರುವೆ ಎಂದು ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿ ಅವರು ಮಾಜಿ ಶಾಸಕ ಗೋಪಾಲ್ ಪೂಜಾರಿಯವರ ಆರೋಪಕ್ಕೆ ತಿರುಗೇಟು ನೀಡಿದ್ದಾರೆ. ಕುಂದಾಪುರ ತಾಲೂಕು ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಡೆಂಗ್ಯೂ ಪೀಡಿತರನ್ನ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ ನಂತರ ಅವರು ಸುದ್ದಿಗಾರರ ಜೊತೆಗೆ ಮಾತನಾಡಿದರು. ಜಿಲ್ಲಾಧಿಕಾರಿಯಿಂದ ಹಿಡಿದು ಆರೋಗ್ಯಾಧಿಕಾರಿಗಳ ತನಕ ಡೆಂಗಿ ಉಲ್ಬಣಗೊಂಡ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಸ್ಥಳದಲ್ಲಿ 2 ಆಂಬ್ಯುಲೆನ್ಸ್, ಕೊಲ್ಲೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 1 ಆಂಬ್ಯುಲೆನ್ಸ್ ಅನ್ನು ಡೆಂಗಿ ಹಿನ್ನೆಲೆಯಲ್ಲಿ ಸೇವೆಗೆ ಮೀಸಲಿರಿಸಿದ್ದು, ತಾಲೂಕು ಆಸ್ಪತ್ರೆಯಲ್ಲಿ ವಿಶೇಷ ವಾರ್ಡ್ ತೆರೆದು ಡೆಂಗಿ ಪೀಡಿತರ ಶುಶ್ರೂಷೆ ಮಾಡಲಾಗುತ್ತದೆ ಎಂದರು. ಮಾಜಿ ಶಾಸಕ ಕೆ. ಗೋಪಾಲ್ ಪೂಜಾರಿಯವರ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಆರೋಪ ಮಾಡಿದ್ರೆ ಸಾಲದು, ನನಗೆ ಗುದ್ದಲಿ ಪೂಜೆಯೂ ಮುಖ್ಯ, ಜನರ ಆರೋಗ್ಯವೂ ಮುಖ್ಯ. ಕೇವಲ ಮಾತನಾಡಿದರೆ ಸಾಲದು, ಕೆಲಸ ಮಾಡುವ ತಾಕತ್ತು ಬೇಕು ಎಂದರು. ಕಳೆದೊಂದು ತಿಂಗಳಿಂದ ಡೆಂಗಿ ಪೀಡಿತರಿಗೆ ಸ್ಥಳೀಯ ಸೊಸೈಟಿಯ ಊಟ ನೀಡುತ್ತಿದ್ದು, ಗ್ರಾಮ ಪಂಚಾಯತ್ ಡೆಂಗಿ ಪ್ರದೇಶದಲ್ಲಿ ಫಾಗಿಂಗ್ ವ್ಯವಸ್ಥೆ ಮಾಡುತ್ತಿದೆ. ಕೆಡಿಪಿ ಸಭೆಯಲ್ಲೂ ಡೆಂಗಿ ಬಗ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ವಹಿಸುವುದಲ್ಲದೆ ಎಲ್ಲ ವ್ಯವಸ್ಥೆ ಮಾಡುವಂತೆ ಸೂಚಿಸಿದ್ದೇನೆ. ಜಿಲ್ಲಾಡಳಿತ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎನ್ನುವ ಸಾರ್ವಜನಿಕರ ಆರೋಪದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಸಭೆಯಲ್ಲಿ ಪ್ರಶ್ನಿಸಲಾಗುತ್ತದೆ ಎಂದು ಹೇಳಿದರು. ದೊಡ್ಡ ಪಶ್ಚಿಮ ಘಟ್ಟದ ತಡದಲ್ಲಿರುವಂಥ ಜಾಗ, ಹೆಚ್ಚು ಬಿಸಿಲು ಬಿಡಲಿಲ್ಲ. ರಬ್ಬರ್ ಪ್ಲಾಂಟೇಶನ್ ಇರೋದ್ರಿಂದ ಅದು ಡೀಪ್ ಫಾರೆಸ್ಟ್ ಆಗಿದೆ. ಆದ್ದರಿಂದ ಅಲ್ಲಿ ಡೆಂಗು ಪ್ರಾರಂಭ ಆಗೋದು ದೊಡ್ಡ ವಿಷಯ. ಮಧ್ಯ ಮಳೆಯಲ್ಲಿ ಬಂದು ನುಷಿ ಬರ್ತದೆ, ಅದರಿಂದ ಆಗಿದೆ. ನಿಮ್ಮಲ್ಲಿ ನಿಮ್ಮ ಏರಿಯಾದಲ್ಲಿ ಬರುವುದಿಲ್ಲ, ಅದು ಬಿಸಿಲು ಮಧ್ಯೆ ಇದೆ. ಇದು ರಿಸರ್ವ್ ಫಾರೆಸ್ಟು ಅಲ್ಲ, ದೊಡ್ಡದು, ಅದು ಡೀಪ್ ಫಾರೆಸ್ಟ್. ನಾನು ಇವತ್ತು DC ಆಫೀಸ್ನಲ್ಲಿ DC ಅವರು DHO ಎದುರು ಮಾತಾಡ್ತಾನೆ. ಸರ್ಕಾರದಿಂದ ಸೆಂಟ್ರಲ್ ಇದರಿಂದ ಬರುವಂಥ ಹಣವನ್ನು ಪ್ರಾಮಾಣಿಕವಾಗಿ ಇಲ್ಲಿ ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಅವ್ರ ಮನೆಯಲ್ಲಿ ನೀವು ಹೇಳಿದಾಗೆ ದನಕ್ಕೆ ನೀರು ಕೊಡುವವರಿಲ್ಲ, ಪೇಷಂಟ್ ಇಡೀ ಮನೆ ಬಂದಾಗ ಮನೆ ನೋಡುವವರು ಇಲ್ಲ. ಇದನ್ನು ಏನು ಮಾಡಿದ್ದೀವಿ ನೀವು ಅಂತ ಕೇಳ್ತೇನೆ. ಮಾಡೋ ಕೆಪಾಸಿಟಿ ಬೇಕು, ಹೇಳೋದಲ್ಲ, ಮಾಡೋ ಕೆಪಾಸಿಟಿ ಬೇಕು. ನಮಗೆ ಮಾಡೋ ಕೆಪಾಸಿಟಿ ಇದೆ, ಮಾಡಿದ್ದೇವೆ. ಇದು ಮುದೂರಿನಲ್ಲಿ ಸಂಪೂರ್ಣವಾದ ನಮ್ಮ ಕಾರ್ಯಕರ್ತರ ಹೋರಾಟ ಇದೆ. ಪಂಚಾಯತಿನಿಂದ ಹಿಡಿದು ಸೊಸೈಟಿಯಿಂದ ಹೋರಾಟ ಇದೆ. ನನ್ನ ಪ್ರತಿ ಮಿನಿಟಿಗೂ ಅವ್ರಿಗೆ ಮಾತಾಡ್ತಾ ಇರ್ತಾರೆ. ತಾಲೂಕು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ರಾಬರ್ಟ್ ರೆಬೆಲೋ ಡೆಂಗಿ ಪೀಡಿತರ ಚಿಕಿತ್ಸೆ ದಾಖಲಾತಿ ಬಿಡುಗಡೆಯ ಬಗ್ಗೆ ಮಾಹಿತಿಯನ್ನ ನೀಡಿದರು. ಜಡ್ಕಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವನದಾಕ್ಷಿ ಶೆಟ್ಟಿ, ಉಪಾಧ್ಯಕ್ಷ ಲಕ್ಷ್ಮಣ್ ಶೆಟ್ಟಿ, ಸದಸ್ಯ ನಾರಾಯಣ್ ಶೆಟ್ಟಿ, ಬೈಂದೂರು ಮಂಡಲ ಬಿಜೆಪಿ ಅಧ್ಯಕ್ಷ ದೀಪಕ್ ಕುಮಾರ್ ಶೆಟ್ಟಿ ಈ ವೇಳೆ ಹಾಜರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.